ಮೈ ಚಾನಲ್ ಲವ್ ಆ್ಯಂಡ್ ಲೈಫ್. ಸೊ ತುಂಬ ದಿನ ಆಯ್ತಲ್ಲ ನಾವು ನೀವು ಮಾತಾಡೋದೆ. ಸೊ ತುಂಬ ಟೈಮ್ ನಂತರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 2 ವೀಕ್ಸ್ ಜಾಸ್ತಿನೇ ಆಯ್ತು ಅನ್ಸುತ್ತೆ, 2-3 ವೀಕ್ಸ್ ಜಾಸ್ತಿನೇ ಆಯಿತು ವಿಡಿಯೋ ಮಾಡೋದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಕೋಲ್ಡ್ ಫೀವರ್ ಇತ್ತು ಅಂತ ಹೇಳಿ. ಸೊ ನನ್ನ ಕೋಲ್ಡ್ ಫೀವರ್ ಎಲ್ಲ ಮುಗಿತಾ ಬರ್ಬೇಕಾದ್ರೆ ನನ್ನ ಹಬ್ಬಿಗೂ ಸ್ಟಾರ್ಟ್ ಆಯಿತು. ಸೊ ಕೆಮ್ಮು ಅದೆಲ್ಲ ಇತ್ತಲ್ಲ. ಸೊ ಇವಾಗ ಇಲ್ಲಿ ವೆದರ್ ಚೇಂಜ್ ಆದ ಕಾರಣ ಎಲ್ರಿಗೂ ಇಲ್ಲಿ ಫ್ಲೂ ಎಲ್ಲ ಇದೆ. ಸೊ ಇಬ್ಬರು ರಿಕವರ್ ಆದಮೇಲೆ ವಿಡಿಯೋ ಮಾಡೋಣ ಅಂದ್ಕೊಂಡ್ವಿ. ಸೊ ಇವಾಗ ಎಲ್ಲರೂ ಸರಿ ಹೋಯಿತು. ಅದಕ್ಕಾಗಿ ಮೊನ್ನೆಯಿಂದ ಹೇಳ್ತಾ ಇದ್ರು ಹಬ್ಬಿ ಏನಾದರೂ ವಿಡಿಯೋ ಮಾಡೋಣ, ಏನಾದರೂ ವಿಡಿಯೋ ಮಾಡಿ ಹಾಕು, ಲೈಕ್ ಆ ಥರ ಫನ್ ಚಾಲೆಂಜಸ್ ಏನಾದರೂ ಇದ್ರೆ ಮಾಡೋಣ ಅಂತೇಳಿ. ಸೊ ನಾನು ಹೇಳಿದೆ ಓಕೆ ನೋಡೋಣ, ಎಲ್ಲ ಸರಿ ಹೋದ್ಮೇಲೆ ಮಾಡೋಣ ಅಂಥೇಳಿ. ಸೊ ಇವತ್ತೇನಂದರೆ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹಬ್ಬಿ ಗೊತ್ತಿಲ್ಲ. ಸೊ ನಾನು ಇವತ್ತೇನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನಾರ್ಮಲ್ ವಿಡಿಯೋ ಮಾಡ್ತಾ ಇಲ್ಲ, ಐ ಆಮ್ ಗೋಯಿಂಗ್ ಟು ಡೂ ಅ ಪ್ರ್ಯಾಂಕ್. ಎಸ್, ನಾನು ಇವತ್ತು ಹಬ್ಬಿಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆರ್ ಯು ಎಕ್ಸೈಟೆಡ್? ಎಸ್, ನನಗೂ ತುಂಬ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ಇದು ನನ್ನ ಫಸ್ಟ್ ಪ್ರ್ಯಾಂಕ್. ಏನಾದರೂ ಇದು ಸಕ್ಸಸ್ ಆದರೆ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಫ್ಲಾಪ್ ಆದರೆ ನೋ. ಯಾಕಂದರೆ ನಾವೇನಾದರೂ ಪ್ರ್ಯಾಂಕ್ ಮಾಡಬೇಕಾದ್ರೆ ಏನಾದರೂ ಒಂದು ಆಗೇ ಆಗುತ್ತೆ, ಅವ್ರಿಗೆ ಏನಾದರೂ ಸಿಟ್ಟು ಬರೋದು. ಯಾಕಂದರೆ ಆಫೀಸಿಂದ ಬಂದ ತಕ್ಷಣ ನಾವೇನಾದರೂ ಒಂಥರ ಇರಿಟೇಷನ್ ಮಾಡಿದರೆ, ಪ್ರ್ಯಾಂಕ್ ಅಂತ ಏನಾದರೂ ಮಾಡಿದರೆ, ಏನಾದರೂ ಮೂಡ್ ಸ್ವಿಂಗ್ ಇದ್ದು ಬೈದರೆ ಅದನ್ನ ವಿಡಿಯೋ ಅಪ್ಲೋಡ್ ನಾನು ಹೇಗೆ ಮಾಡಲಿ? ಅದಕ್ಕೋಸ್ಕರ ಸೊ ಏನಾದರೂ ಇದು ಸಕ್ಸಸ್ ಆದರೆ ಏನು ಅಷ್ಟು ಲೈಕ್ ಏನು ಬೈಯೋದಿದ್ರೆ ಕೂಲಾಗಿ ಕಾಮಾಗಿ ಏನಾದರೂ ಆದರೆ ನಾನು ಖಂಡಿತ ವಿಡಿಯೋ ಅಪ್ಲೋಡ್ ಮಾಡಿ. ಏನು ಗೊತ್ತಾ, ಇವಾಗ ಪ್ರ್ಯಾಂಕ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ, ಯಾರಿಗೆ ಬೇಕಾದರೂ ನಾವು ಪ್ರ್ಯಾಂಕ್ ಮಾಡ್ಬೋದು. ಬಟ್ ನನಗೆ ಏನೋ ಅನಿಸುತ್ತೆ, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಅದು ನನ್ನ ಹಬ್ಬಿ ಮೇಲೆ ಅಲ್ವಾ. ಸೊ ಔಟ್ಕಮ್ ಹೇಗೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ಇನ್ ಕೇಸ್ ಲೈಕ್ ನಂಗೆ ಇವಾಗ ನಿಮಗೆ ಶೇರ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಇನ್ ಕೇಸ್ ಇದು ಸಕ್ಸಸ್ ಆಗಲಿ ಆರ್ ಫ್ಲಾಪ್ ಆಗಲಿ ನಾನು ಖಂಡಿತ ಶೇರ್ ಮಾಡ್ತೀನಿ ನಿಮಗೆ. ಯಾಕಂದರೆ ಇಷ್ಟೆಲ್ಲ ವಿಡಿಯೋ ಮಾಡಿ ಫ್ಲಾಪ್ ಆಯಿತು ಅಂತ ಹೇಳಿ ನಾವು ಅಪ್ಲೋಡ್ ಮಾಡೋದಿದ್ರೆ ಇಷ್ಟೆಲ್ಲ ವಿಡಿಯೋ ಮಾಡಿ ವೇಸ್ಟ್ ಅಲ್ವಾ. ಅದಕ್ಕೋಸ್ಕರ ನಾನು ಮಾಡ್ತೀನಿ. ಆ್ಯಂಡ್ ಇವತ್ತೇನು ಗೊತ್ತಾ, ನಾನು ಮಾಡ್ತಿರೋದು ಒಂದು ಪ್ರ್ಯಾಂಕ್ ಅಲ್ಲ, 2 ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ, ಫಸ್ಟ್ ಪ್ರ್ಯಾಂಕ್ ಏನು ಅಂತ ನಾನು ನಿಮಗೆ ಆನ್ ಸ್ಪಾಟ್ ತೋರಿಸ್ತೀನಿ. ಸೊ ಅಲ್ಲೇ ನೋಡಿದರೆ ಅದು ಮಜಾ ಇರುತ್ತೆ. ಇವಾಗ ನಾನು ಶೇರ್ ಮಾಡಿಕೊಂಡ್ರೆ ನಿಮ್ಗೆ ಅಷ್ಟು ಕ್ಯೂರಿಯಾಸಿಟಿ ಇರಲ್ಲಲ್ವಾ. ಸೊ ನಾನು ಫಸ್ಟ್ ಪ್ರ್ಯಾಂಕ್ ಏನು ಮಾಡ್ತೀನಿ ಆನ್ ಸ್ಪಾಟ್ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಸೆಕೆಂಡ್ ಪ್ರ್ಯಾಂಕ್ ಏನು ಗೊತ್ತಾ, ಅವ್ರಿಗೆ ತುಂಬ ಇಷ್ಟ ಆಗಿರೋವಂಥದ್ದು, ಅದೊಂಥರ ನಾನು ನಿಮ್ಗೆ ತೋರಿಸ್ತೀನಿ ಅದೇನು ಅಂತ ಹೇಳಿ. ಏನಿದ್ರು ನಾನು ಹಬ್ಬಿ ಆಫೀಸಿಂದ ಬರೋ ಮುಂಚೆನೆಲ್ಲ ರೆಡಿ ಮಾಡಬೇಕು. ಯಾಕಂದ್ರೆ ಅವ್ರು ಬಂದಮೇಲೆ ನಂಗೆ ಖಂಡಿತ ಇದ್ರು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಖಂಡಿತ ಡೌಟ್ ಬರುತ್ತೆ. ಸೊ ಏನಿದ್ರು ನಾನು ಅವ್ರು ಬರೋ ಮುಂಚೆನೆಲ್ಲ ರೆಡಿ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಅದೇನು ಅಂತೆಲ್ಲ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಆ್ಯಂಡ್ ನೀವು ತುಂಬ ಖುಷಿಯಾಗಿ ಎಕ್ಸೈಟ್ ಆಗಿ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೋಡೋಣ ಹೇಗೆಲ್ಲ ಆಗುತ್ತೆ, ಸಕ್ಸಸ್ ಆಗುತ್ತಾ ಅಥವಾ ಫ್ಲಾಪ್ ಆಗುತ್ತಾ. ಆ್ಯಂಡ್ ಫ್ರೆಂಡ್ಸ್, ಒಂದೇ ದಿನದಲ್ಲಿ 2 ಪ್ರ್ಯಾಂಕ್ ಮಾಡೋದು ಈಸಿ ಅಂದ್ಕೊಂಡ್ರಾ? ಚಾನ್ಸೇ ಇಲ್ಲ. ಅದು ನನಗಂತೂ ಇಟ್ಸ್ ವೆರಿ 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 ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಸುಳ್ಳನ್ನ ತುಂಬ ಹೊತ್ತು ನಂಗೆ ಕ್ಯಾರಿ ಮಾಡೋಕ್ಕಾಗಲ್ಲ, ನಗು ಬರುತ್ತೆ, ಕಂಟ್ರೋಲೇ ಆಗಲ್ಲ. ಆವಾಗಲೇ ಗೊತ್ತಾಗ್ಬೋದು ಹಬ್ಬಿಗೆ ಇವಳೇನೋ ಮಾಡ್ತಾ ಇದ್ದಾಳಂತ. ಸೊ ನಾನಿವತ್ತು ತುಂಬ ಸೀರಿಯಸ್ ಆಗಿ ಸ್ಟ್ರಿಕ್ಟ್ ಆಗಿ ಈ ಟಾಸ್ಕ್ನ ಆಡೋಣ ಅಂತ ಇದ್ದೀನಿ, ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಸಕ್ಸಸ್ ಆಗ್ಬೋದು ಅನ್ಕೋತೀನಿ. ಸೊ ಎಲ್ಲರೂ ಸ್ಟೇ ಟ್ಯೂನ್ ಆ್ಯಂಡ್ ಲೆಟ್ಸ್ ಬಿಗಿನ್. ಫ್ರೆಂಡ್ಸ್, ನನ್ನ ಸೆಕೆಂಡ್ ಪ್ರ್ಯಾಂಕ್ ಏನು ಗೊತ್ತಾ, ಟಂಟಡಾಯ್ ಆಡಿಯೋ ಬಿಸ್ಕೆಟ್. ಸೊ ನಾನು ಏನು ಮಾಡ್ತೀನಿ ಅಂದರೆ, ಸೊ ಈ ನನ್ನ ಹಬ್ಬಿ ಫುಡಿ ಆದ ಕಾರಣ ನನಗೆ ಇದೆಲ್ಲ ಸ್ವಲ್ಪ ಸುಲಭ ಅನಿಸುತ್ತೆ. ಯಾಕಂದರೆ ಸೊ ಏನಾದರೂ ಒಂದು ಫನ್ ಟಾಸ್ಕ್ ಇಲ್ಲಾಂದರೆ ಫುಡ್ ಚಾಲೆಂಜ್ ಏನಾದರೂ ಮಾಡೋಣ ಅಂತ ಹೇಳಿ ಮಾಡಿದ್ರೆ ಆವಾಗ ಬಕ್ರ ಆಗ್ತಾರೆ ಹಬ್ಬಿ. ಎಸ್, ಏನು ಮಾಡ್ತೀನಿ ಗೊತ್ತಾ, ಇವಾಗ ಇಲ್ಲಿ ಓರಿಯೋ ಬಿಸ್ಕೆಟ್ ಇದೆ ಅಲ್ಲ, ಇದರ ಒಳಗೆ ಕ್ರೀಮ್ ಇರುತ್ತೆ. ಸೊ ಈ ಕ್ರೀಮ್ನ ತೆಗೆದು ನಾನಿಲ್ಲಿ ಪೇಸ್ಟ್ ಹಾಕ್ತೀನಿ. ಹೆಂಗೆ ಆದ್ರೆ ಆಕ್ಚುಲಿ ನಾನಿಲ್ಲಿ ಕಾಲ್ಗೇಟ್ ಹಾಕ್ಬೇಕಿತ್ತಾಯ್ತಾ, ಬಟ್ ಕಾಲ್ಗೇಟ್ ಇರಲಿಲ್ಲ. ಸೊ ಇದು ಗ್ರೀನ್ ಕಲರ್ ಅಲ್ಲಿ ಇದೆ, ಬಟ್ ಸ್ಟಿಲ್ ಐ ವಿಲ್ ಟ್ರೈ ಆಯ್ತಾ. ಗೊತ್ತಾಗತ್ತಾ? ಇಲ್ಲ ತಾನೆ? ಸೊ ಈ ಥರ ನಾನು 2 ಬಿಸ್ಕೆಟ್ಗೆ ಹಾಕಿಡ್ತೀನಿ. ಸೊ ನಾನು ಚಾಲೆಂಜ್ ಮಾಡಬೇಕಾದ್ರೆ ನಾನು ಫುಡ್ ಚಾಲೆಂಜ್ ಅಂತ ಮಾಡ್ತೀನಿ. ಸೊ ಇಷ್ಟು ಸೆಕೆಂಡಲ್ಲಿ ನಾವು ಮುಗಿಸ್ಬೇಕು ಅಂತ ಹೇಳಿ. ಸೊ 4 ಬಿಸ್ಕೆಟ್ ಇಟ್ಟಿರ್ತೀನಿ. ಸೊ 2ರಲ್ಲಿ ನಾನು ಹಾಕಿರಲ್ಲ, 2ರಲ್ಲಿ ಟಾಪಲ್ಲಿ ನಾನು ಇದು 2 ಹಾಕಿರ್ತೀನಿ, ಪೇಸ್ಟ್ನ ಹಾಕಿರ್ತೀನಿ. ಸೊ ಯಾರಿದು ಫಸ್ಟ್ ಮುಗಿಸ್ತಾರೆ ಸೊ ಅವ್ರು ವಿನ್ನರ್ ಅಂತ ಹೇಳ್ತೀನಿ. ಸೊ ಖಂಡಿತ ನೀವು ನೋಡಿರ್ತೀರ ಪಾನಿಪುರಿ ಚಾಲೆಂಜಲ್ಲಿ ಹೇಗೆ ತಿಂದಿದ್ದಾರೆ ಅಂತೇಳಿ. ಸೊ ಇದನ್ನ ಹಾಗೆ ತಿಂತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ.
ಲೆಟ್ಸ್ ಸಿ ಏನಾಗುತ್ತೆ ಅಂತ ಹೇಳಿ, ಸಕ್ಸಸ್ ಆಗುತ್ತೋ ಫ್ಲಾಪ್ ಆಗುತ್ತೋ ಅಂತ ಹೇಳಿ. ಸೊ ಪ್ಲೀಸ್ ಮಿಸ್ ಮಾಡೋದೇ ನೋಡಿ. ಎಸ್ ವಿ ಆರ್ ಬ್ಯಾಕ್. ಸೊ ಇವತ್ತೇನ್ ಗೊತ್ತಾ, ತುಂಬಾ ಟೈಮ್ ಆಯ್ತಲ್ಲ ವಿಡಿಯೋಸ್ ಎಲ್ಲ ಮಾಡದೆ. ಸೊ ಇವತ್ತೇನಂದ್ರೆ ಒಂದು ಚಾಲೆಂಜ್ ಮಾಡೋಣ ಅನ್ಕೊಂಡಿದೀವಿ. ಸೊ ಆಫ್ಟರ್ ಲಾಂಗ್ ಟೈಮ್ ಅಲ್ವಾ. ಸೊ ಏನು ಚಾಲೆಂಜ್, ಯಾಕಂದ್ರೆ ಚಾಲೆಂಜ್ ಮಾಡಿ ಮಾಡಿ ನಾನು ಸೋತು ನಂಗೆ ಸುಸ್ತಾಗಿ ಹೋಗಿದೆ. ಸೊ ಈ ಸಲ ಆದ್ರೂ ವಿನ್ ಆಗೋಣ ಅಂತ ಹೇಳಿ ನಾನು ಪ್ಲಾನ್ ಮಾಡಿದ್ದೀನಿ. ಸೊ ನಾನೇ ವಿನ್ ಆಗ್ಬೇಕು ಅಂತ ಹೇಳಿ. ಸೊ ಆರ್ ಯು ರೆಡಿ? ಚಾಲೆಂಜ್ ನಮ್ಮ ಆ್ಯಪ್ ಎಲ್ಲ ರೆಡಿ. ಹಾ ನೋಡು, ಏನ್ ಚಾಲೆಂಜ್ ಅಂದ್ರೆ ನೀರ್ ಬರ್ರೇನಾ? ನೋ, ಏನ್ ಗೊತ್ತಾ, ಈ ಬಾಟಲ್ ಅಲ್ಲಿ ಫುಲ್ ನೀರಿದೆ, ನನ್ನ ಕೈಯಲ್ಲಿ ಒಂದು ಕಾಯಿನ್ ಇದೆ. ಸೊ ನಾನು ಕಾಯಿನ್ ಒಳಗೆ ಹಾಕ್ತೀನಿ. ಇದು ಹೆಡ್ ಟೈಲ್ ಅಂತ ಹೀಗ್ ನೋಡಿ ಹೇಳ್ಬೇಕು. ಹೆಡ್ ಟೈಲ್ ಯಾವುದು? ಓ ಒಂದು ಹೆಡ್. ಇದು ಟೈಲ್, ಇದು ಹೆಡ್. ಓಕೆ. ಇದು ನಾನು ಇದ್ರೊಳಗೆ ಹಾಕ್ತೀನಿ. ಓಕೆ. ಹೆಡ್ ಟೈಲ್ ಅಂತ ನೀವು ಹೇಳ್ಬೇಕು. ಅಂದ್ರೆ ಜಸ್ಟ್ 5 to 10 ಸೆಕೆಂಡ್ ಒಳಗೆ ಹೇಳ್ಬೇಕು. ನಾನು ನಿಮ್ಗೆ 5 ಸೆಕೆಂಡ್ ಕೊಡೋದು. ಓಕೆನಾ? ಆರ್ ಯು ರೆಡಿ? ಫಸ್ಟ್ ನೀವು, ಆಮೇಲೆ ನಾನು. ಓಕೆ. ನೀವು ರೆಡಿನಾ? ಓಕೆ, ಹಾಕ್ತೀನಿ. ಈ ತರ ನೋಡಿ ಹೆಡ್ ಟೈಲ್ ಅಂತ ಹೇಳ್ಬೇಕು. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಆಯ್ತೊಂದು ಚೀಟಿಂಗ್, ಒಂದು ಚೀಟಿಂಗ್ ಒಂದು ಕಾಂಪಿಟೇಷನ್. ಚೀಟಿಂಗ್ ಬರ್ಬೋದು ಆ ಕಡೆ ಜಿಲ್ಲ ಕೊಡ್ತಾರೆ. ಒಂದು ಚೀಟಿಂಗ್ ಒಂದು ಬ್ಯಾಂಕ್ ಒಂದು ಬರ ವಿಡಿಯೋ ಪಾಡೊಚ್ಚು ಮಾರಿ ಒಂದು ಕಟ್ ನೋ ಕಟ್ ಫ್ರಾಂಕ್. ಸೊ ಎಂಜಾಯ್ ನಿಜ ಮಾಡ್ಬಾರಾಗಿ. ದಿಸ್ ಇಸ್ ರಾಂಗ್. ಹೇಗೆ ಅನಿಸ್ತು ನಿಮ್ಗೆ? ಸೂಪರ್ ಅನಿಸಿತ್ತು. ಸಮುದ್ರದಿಂದ ನೀರು ಬಂದಾಗಿತ್ತು ಡೈರೆಕ್ಟ್ ಕಣ್ಣಿಗೆ. ಎಕ್ಸ್ಪೆಕ್ಟೆಡ್ ಬಾ ಮರ್ಲಿಕ್ಕೆ ಕಡೆ ಜಿಲ್ಲ. ಸೊ ಹೇಗಿತ್ತು ಇದು ಚಾಲೆಂಜ್? ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಆಯ್ತಾ? ಯಾರು ಸೀರಿಯಸ್ ಆಗಿ ತಗೋಬೇಡಿ. ಎಂಟರ್ಟೈನ್ಮೆಂಟ್ ಹೆಂಗ್ ಧರ್ಮ? ಯಾರು ಸೀರಿಯಸ್ ಆಗಿ ತಗೋಬೇಡಿ ಆಯ್ತಾ ಪ್ಲೀಸ್. ಆಕ್ಚುಲಿ ಏನ್ ಗೊತ್ತಾ, ಇದು ಜಸ್ಟ್ ಒಂದು ಪ್ರ್ಯಾಂಕ್. ಅಂದ್ರೆ ಏನಾದ್ರೂ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಎಂಟರ್ಟೈನ್ ಇದ್ರೆ ಚೆನ್ನಾಗಿರುತ್ತಲ್ವಾ? ಅದಕ್ಕೋಸ್ಕರ ನಾನು ಇದೊಂದು ಇರ್ಲಿ ಅಂತ ಹೇಳಿ ಮಾಡಿದ್ದು. ಆಕ್ಚುಲಿ ಏನಂದ್ರೆ ಇವಾಗ ಒಂದು ರಿಯಲ್ ಚಾಲೆಂಜ್ ಇದೆ. ಏನ್ ಗೊತ್ತಾ, ಫುಡ್ ಚಾಲೆಂಜ್. ನಿಮ್ ಫೇವ್ರೆಟ್ ಫುಡ್ ಚಾಲೆಂಜ್. ಏನೂ ಇಲ್ಲ. ಫುಡ್ ಚಾಲೆಂಜ್ ನೋಡ, ಅಷ್ಟೇನಾ? ಧೈರ್ಯ ಇರೋದಷ್ಟೇನಾ? ಸೊ ಫುಡ್ ಚಾಲೆಂಜ್ ಮಾಡೋಣ ಅನ್ಕೊಂಡಿದೀವಿ. ರೆಡಿ ಇದ್ದೀರಾ? ಸೊ ಆರ್ ಯು ರೆಡಿ ಫಾರ್ ದಿ ಫುಡ್ ಚಾಲೆಂಜ್? I'm always ready. ಲಾಸ್ಟ್ ಟೈಮ್ ಗೊತ್ತುಂಟದ ಪಾನಿಪುರಿ. ಸೊ ಅದು ಪಾನಿಪುರಿ ಅವತ್ತಲ್ವಾ, ಇವತ್ತಲ್ಲ ಅಲ್ವಾ? ಇವತ್ತು ಸಹ ಪಾನಿಪುರಿಯಾ? ಇವತ್ತು ಪಾನಿಪುರಿ ಅಲ್ಲ, ಏನಂತ ನಾನು ಮತ್ತೆ ಹೇಳ್ತೇನೆ. ಓಕೆ. ಸೊ ಗೈಸ್, ನಾವು ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ಸಿಗ್ತೀನಿ. ಸೊ ಲಾಸ್ಟ್ ತನಕ ಈ ವಿಡಿಯೋ ನೋಡಿ ಏನಾಗುತ್ತೆ ಅಂತ ಹೇಳಿ. ಸೊ ಯಾರು ವಿನ್ ಆಗ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಳ್ಳೆ ಸ್ಕೋಪ್ ಕೊಡ್ತಾ ಇದ್ದಾರೆ ಇಲ್ಲಿ, ನೋಡ ಯಾರು ವಿನ್ ಆಗ್ತಾರೆ ಅಂತ ಹೇಳಿ. ಸೊ ಕಾಯ್ತಾ ಇರಿ. ನಾವು ಜಸ್ಟ್ ಒಮ್ಮೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬರ್ತೀವಿ, ಯಾಕಂದ್ರೆ ವೆಟ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ. Bye. A few moments later. Hi, we are back again. Twinning, matching. ಸೊ ಏನಂದ್ರೆ ಇವಾಗ ರಿಯಲ್ ಚಾಲೆಂಜ್ ಇದು. ಏನಂದ್ರೆ ಇಲ್ಲಿ ಓರಿಯೋ ಬಿಸ್ಕೆಟ್ ಇದೆ, ಯೋರ್ ಫೇವ್ರೇಟ್. ಯಾ. ಸೊ ಇಲ್ಲಿ ಏನಂದ್ರೆ ನನಗೆ 4 ಬಿಸ್ಕೆಟ್ ಇಟ್ಟಿದ್ದೀನಿ, ಇವ್ರಿಗೆ 4 ಬಿಸ್ಕೆಟ್ ಇಟ್ಟಿದ್ದೀನಿ. ಸೊ ಏನಂದ್ರೆ ನಾನು 10 ಸೆಕೆಂಡ್ ಅಲ್ಲಿ 4 ಬಿಸ್ಕೆಟ್ ನ ಯಾರು ಬೇಗ ಖಾಲಿ ಮಾಡ್ತಾರೆ ಅಂತ ಹೇಳಿ. ಜಸ್ಟ್ 10 ಸೆಕೆಂಡ್ಸ್ ಆಯ್ತಾ? ಅದು ಕೂಡ ರೂಲ್ಸ್ ಇದೆ. ಇದು ಪಾನಿಪುರಿ ತಿಂದಿದ್ರಲ್ಲ ಲಾಸ್ಟ್ ಟೈಮ್, ಗಪ್ಪ ಅಂತ, ಆ ತರ ತಿನ್ನುವಾಗಿಲ್ಲ.
ಗೊತ್ತಾಯ್ತಾ? ಸೊ 1 by 1 ಒಂದು ಬಿಸ್ಕೆಟ್ ತಿಂದು ಅದು ಖಾಲಿ ಆದ್ಮೇಲೆ ಅಂತ ಮಾಡಿ ತೋರಿಸ್ಬೇಕು ವಿಡಿಯೋಕ್ಕೆ. ಅದು ಖಾಲಿ ಆದ್ಮೇಲೆ ನೆಕ್ಸ್ಟ್ ಏನಿದೆ ಬಿಸ್ಕೆಟ್ ಅದನ್ನ ತಿನ್ಬೇಕು. ಆರ್ ಯು ರೆಡಿ ಮ್ಯಾಮ್? ಆರ್ ಯು ರೆಡಿ? ir ಮಾತಾಡ್ಲಿ ನಮ್ಮ ಫ್ಯಾನ್ಸ್ ನ ಕ್ಲೂಲೆ ಇರಲ್ಲ ಹೋಗಲ್ಲ ನೀನು ಮಾತಾಡ್ತೀನಿ ಎಂಚ. Yes, I am ready. ಯಾ ಸೊ ಓಕೆ ಗಪ್ಪ ಗಪ್ಪ ತಿನ್ರಿ ಜಿತ್ತನೆ ಬಂತೆ. ಗಪ್ಪ ಗಪ್ಪ ತಿನ್ರಿ. ಓಕೆ, ನೋ ಪ್ರಾಬ್ಲಮ್. ಓಕೆನಾ? ಸೊ ವಿನ್ ಆಂಡ ಯಾನ್ ವಿನ್ ಆಂಡ? ವಾಟ್ ನೆಕ್ಸ್ಟ್? ಯಾನ್ ವಿನ್ ಆಂಡ ವಾಟ್ ನೆಕ್ಸ್ಟ್? ಟೆಲ್ ಮೀ. ಇಂಗ್ ವಿನ್ ಆಂಡ ಏನಂಡ ತಾತ ಪನಿ. ಸೊ ಯಾನ್ ಕೇನೆ ನೆನ್ ಕೊರೋಡು. ಓಕೆ ಓಕೆನಾ? ಸರಿ ಓಕೆ. ಬಿಸ್ಕೆಟ್ ಮಾತ್ರ ಬೇರೆ ಓಕೆ ತುಕ ನೆಟ್ ಅಂತೂ ಯಾನೆ ವಿನ್ ಆಪುನೊಂದು ಇನ್ನರ್ ಫೀಲಿಂಗ್ ಸಾಕ್. ಬೇರೆ ಮಲ್ಲ ಪಾನಿಪುರಿ ವಿನ್ ಆಯ್ರು ಮಾಡದು ಮಲ್ಲ ಜನ ನಾಲ್ ಬಿಸ್ಕೆಟ್ ಅಲ್ಲ ಜಂತಲೆ. ಓಕೆ ದೆನ್ ಸರಿ ಓಕೆ ಅಪ್ಪ ಗಂಡ ಟೈಮ್ ಕೌಂಟ್ 1 5. Yes. Our time starts. Start. No, cheating. Starts now. Starts now. What? Hey, which was that? No, halal na biscuit. This one do. Which ಬರ್ಕೊಂಡು. Ji. Hey, which ಬರ್ಕೊಂಡಿಯಾ? Ji. ಛೇ. ಅವರು ಚಿಚಿಗೋರು which ಉಂಡು. ಎಂತ ಯಾವ ತಿನ್ನೋದಿಲ್ಲ. ಎಂಟು ಡೌಟ್ ಉಂಟು ದಾದು. ದಾದ. ಓ which ಬಾಗ್. ನಾನೇ which ಸಿ ಹಾ. ಹಾಲಾತು ನಂದು. ಸಿ. ಯಾವ ತಿನ್ನೋದಿಲ್ಲ ಅಬ್ಬಿ. Look. ಮುಂದಾದ ಕಾಲ್ಗೇಟಾ? ಛೇ. चिचिगोरू उंदला चीटिंग. कैसा लगा मेरा मजाक? चिचिगोरू ची. चीटिंग ಮಾಡ್ಕೊಂಡು. Second round success. ಇಂತ ದಿನ ಬಂಜೆ ಅಲ್ಲ ಅದು ಇಂತಿನೊಂದು. ಛೇ. ಖಾರ ಉಂಡು ಕೋಪೆ ಬರ್ತಾನೆ ಹೆಚ್ಚಿನ ಒಂದು ಸುಳ್ಳು ಪುರ. ಮೋಸ ಮಾಡಿ ವಿನ್ ಆಗುದು ಎಂತ ಇದು? Prank video. ಕುಟಿಲ ನೀತಿ ಶಕುನಿ ಶಕುನಿ ಶಾಪುನಿ ಲೆಜಿ ಸೂರ್ಪನಾಕಿ ಲೆಜಿ ಹೆಂಗೆ ಬಟ ಬಟ ತಿನ್ಪುನು ಹೆಂಗೆ ನಾವು ಮುಳ್ತುರ್ಲೆ ಚೆಕ್. ಪ್ರಾಂಕ್ ಪಂಡದಕ್ಲೆ ಪೂರ ಗೊತ್ತು. ಹಲೋ ಅಕ್ಲೆ ಪೂರ ಗೊತ್ತು. ಲಾಸ್ಟ್ ಯಾನೆ ದಿಕ್ಕಿನ ಕುರಿ. ಹೆಂಗೆ ನಾವು ಸಾರಿ ಅಬ್ಬೆ ಸಾರಿ ಸಾರಿ ವಾಟ್ ಸಾರಿ ಕಲ್ಪವನಿಕ್ ರಿವೆಂಜ್ ದೆಪ್ಪಂದೆ ಕೊಡ್ಲೆ ಉಂಟು. ರಿವೆಂಜ್ ದೆಪ್ಪಂದೆ ಹ್ಯಾಪಿ ಎಂಚೆತ್ತಲೆ ಪನ್ಪೆ ಎಂಚೆತ್ತರಂದು ವೆರಿ ಸೂನ್ ಐಕೆ ಮಾಡೋದಿಲ್ಲ ವೆರಿ ಸೂನ್ ರಿವೆಂಜ್. ಓಕೆ ಏಕೇನು ಗೊತ್ತು ನಾ ಆ ಕಡೆ ಬಂತಲ್ಲ ಸಕ್ಸಸ್ ಆಪುಂಡ ಇದ್ದ ಮಾಡೋದು ಬಟ್ ಸಕ್ಸಸ್ ಆತಜಿ ಚೀಟಿಂಗ್ ಏನು ಚೀಟಿಂಗ್ ಪ್ರಾಂಕ್ ಅಬ್ಬಿ. ವಾಟ್ ಪ್ರಾಂಕ್? ಕಮ್ ಆನ್ ಇಟ್ಸ್ ಅ ಪ್ರಾಂಕ್. ನನ್ನ ಮರ್ಯಾದೆ ನನ್ನ ವಿಡಿಯೋ ಯಾರ ತಿಪ್ಪನ್ ಬಂದಾಗ ಹೆಚ್ಚ ತಿಂದಿನಿ ಮೋಸ ಮಾಡ್ತದೆ ನೋ ಮೋಸ ನೋ ಎಂಟರ್ಟೈನ್ಮೆಂಟ್ గా ಒಂದು ನಿ ಕ್ಲಿಯರ್ ಸೀರಿಯಸ್ ಮಾಡ್ಬೇಡ ನಾನು ಫ್ಯಾನ್ ಫಾಲೋವರ್ಸ್ ಉಲ್ಲರ್ ಮಾಡ್ದಾನೆ ನಾನು ಟಾರ್ಗೆಟ್ ಮಾಡ್ಕೊಚ್ಚಿ. ಓಕೆ ನಿನ್ನ ಕೊರ್ ಬಿಸ್ಕೆಟ್ ಅರೆ ಬಿಸ್ಕೆಟ್ ಪೂರಲ್ಲ ಉಂಡಲ್ಪ ಒಂದು ಲೈಕ್ ಚೀಪೆ ಚೀಪೆ ನಮ್ಮಡನೆ ಮಲೇಜ್ ಟೈಮ್ ಬರ್ಕೊಂಡು ಸಾರಿ I am sorry, Babu. Okay, done. Okay, ಇನ್ನಿತ ರೆಡ್ ಪ್ರಾಂಕ್ ಲ ಸಕ್ಸಸ್ ಅಂಡ್ ಸೊ ನಿಖಲ್ನ ಸಪೋರ್ಟ್ ಲೈಕ್ ಇತ್ತುಂಡತೆ ಹೆಂಗೆ
ಸೊ ನನ್ನಾ ತಿಂಚಿನ ಚಾಲೆಂಜ್ ವಿಡಿಯೋಸ್ ಪೂರ ಮಲ್ಪುಗಂದುಲ್ಲೆ ಅನ್ನ ನಾನು ಹೆಂಗ್ ಗೊತ್ತುಂಟು ಗೈ ತೂಕ ಬಾರಿ ಜಾಗ್ರತೆ ಇಟ್ಕೊಡಪ್ಪ. ಸೊ ಓಕೆ ಇನ್ನಿತ ಚಾಲೆಂಜ್ ವಿಡಿಯೋ ನಿಕ್ಕು ಜಸ್ಟ್ ಎಂಟರ್ಟೈನ್ ಆದೆತೋ ಏರ್ಲ ಸೀರಿಯಸ್ ಆದೆತೋ ನೋಡ್ಚಿ ಬಿಕಾಸ್ ಎನ್ನ ಹಬ್ಬಿ ಸೀರಿಯಸ್ ಆದೆತೋ ನಿಜೇರು ಸಚ್ ಅ ಕಾಮ್ ಅಂಡ್ ಕೂಲ್ ಪರ್ಸನ್ ಯು ನೋ. ನನ್ನ ಏಪ ಗುಂಡು ದಿಪ್ಪರ್ ಗೊತ್ತಜ್ಜಿ ಪ್ಲಾನ್ ಮಲ್ತೆರ್ನ ಗೋವಿಂದ. ಓಕೆ ತೂಕ ಇನ್ನಿತ ವಿಡಿಯೋ ನಿಕ್ಲೆ ಮಾತ್ರ ಇಷ್ಟ ಆದಿತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಪೂರ ಸಬ್ಸ್ಕ್ರೈಬ್ ಮಲ್ಪಂದ ಎಂಕ್ಲ ವಿಡಿಯೋ ತೂಂದಲ್ಲ ನಕ್ಲು ಮಾತೆರ್ಲ ಸಬ್ಸ್ಕ್ರೈಬ್ ಮಲ್ಪಲೆ ಶೇರ್ ಮಲ್ಪಲೆ ಕಾಮೆಂಟ್ ಮಲ್ಪಲೆ ಲೈಕ್ ಕೊರ್ಲೆ ಆಡ ಎಸ್. ಓಕೆ ಸೊ ಇನ್ನಿತ ವಿಡಿಯೋ ನಮ್ಮ ಮೂಲ ಎಂಡ್ ಮಲ್ತೊಂದಿಲ್ಲ ನೆಕ್ಸ್ಟ್ ಇಂಚಿನ ಎಂಟರ್ಟೈನ್ ವಿಡಿಯೋ ನಿಕ್ಲೆ ತಿಕ್ಕುವ. ಸೊ ಅಂಟಿಲ್ ಟೇಕ್ ಕೇರ್, ಬಾಯ್, ಲವ್ ಯು, ಬಾಯ್.